ಬಂಟ್ವಾಳದಲ್ಲಿ ನನಗೆ ಸಣ್ಣ ಅಂತರದ ಸೋಲಾಗಿದೆ. ನನಗಿಂತಲೂ ಪಕ್ಷದಲ್ಲಿ ಹಿರಿಯರಿದ್ದಾರೆ. ಆದರೆ ನನಗೆ ವಯಸ್ಸಾಯಿತೆಂದು ನನ್ನ ಸ್ಪರ್ಧೆಗೆ ನಮ್ಮಲ್ಲಿ ಅಪಸ್ವರ ಬಂತು. ಹಾಗಾಗಿ ಇನ್ನು ಮುಂದೆ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿಯುವ ನಿರ್ಧಾರಕ್ಕೆ ಬಂದಿದ್ದೇನೆ ಎಂದು ಮಾಜಿ ಸಚಿವ ಬಂಟ್ವಾಳ ಕ್ಷೇತ್ರದ ಮಾಜಿ ಶಾಸಕ ಬಿ ರಮನಾಥ ರೈ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಪಾರ್ಟಿಯ ವಿರುದ್ಧ ನಾನು ಇದುವರೆಗೂ ಒಂದು ಶಬ್ದದ ಅಪಸ್ವರವನ್ನು ಎತ್ತಿಲ್ಲ. ಪಕ್ಷದ ಋಣವನ್ನು ಜೀವನ ಪರ್ಯಂತ ತೀರಿಸುತ್ತೇನೆ. ಸೋಲಿನ ಅವಲೋಕನವನ್ನು ಮಾಡಿದ್ದೇನೆ. ಚುನಾವಣೆ ಅನ್ನೋದು ನಾವು ಗ್ರಹಿಸಿದ ರೀತಿ ಆಗೋದಿಲ್ಲ. ಚುನಾವಣೆ ಗೆಲ್ಲುವ ವಿಶ್ವಾಸದಲ್ಲಿ ಇದ್ದೆ. ಸಮೀಕ್ಷೆಗಳು ಗೆಲ್ಲುವ ರೀತಿ ಇತ್ತು. ಸೋಲಿನ ಬಗ್ಗೆ ನಾನೀಗ ಅವಲೋಕನ ಮಾಡ್ತಾ ಇದ್ದೇನೆ ಎಂದವರು ಹೇಳಿದರು. ಕಾಂಗ್ರೆಸ್ಗೆ ಈ ಬಾರಿ ಮಂಗಳೂರು, ಪುತ್ತೂರು ಹೊರತುಪಡಿಸಿ ಬೇರೆ ಎಲ್ಲ ಕಡೆ ಹಿನ್ನಡೆಯಾಗಿದೆ. ಬಿಜೆಪಿ ಪಕ್ಷ ಇದುವರೆಗೆ ಪ್ರಬಲ ಪಕ್ಷವಾಗಿ ಅಧಿಕಾರಕ್ಕೆ ಬಂದಿಲ್ಲ. ಬಾಹ್ಯ ಬೆಂಬಲವನ್ನು ಪಡೆದುಕೊಂಡೇ ಅಧಿಕಾರವನ್ನು ಮಾಡಿದೆ. ಜಿಲ್ಲೆಯಲ್ಲಿ ಸೋತರೂ ಗೆದ್ದರೂ ಪಕ್ಷವನ್ನು ಪ್ರಬಲವಾಗಿ ಕಟ್ಟಿಕೊಂಡು ಬಂದಿದ್ದೇವೆ. ಬಿಜೆಪಿಯವರು ಅಧಿಕಾರಕ್ಕೆ ಬಂದಿರುವುದು ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡು ಸರ್ಕಾರ ಮಾಡಿದವರು, ಅಧಿಕಾರ ಹಂಚಿಕೆ ಮಾಡಿಕೊಂಡು ಹೀಗೆ ಅಧಿಕಾರದ ಆಸೆಯಿಂದ ಕೆಲಸ ಮಾಡಿದ್ದವರು. ಅಂತಹ ಅವಕಾಶ ನಮಗೆ ಇದ್ದರೂ ನಾವು ಅದಕ್ಕೆ ಹೋಗಿಲ್ಲ ಎಂದು ಬಿಜೆಪಿಯನ್ನು ಟೀಕಿಸಿದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾವು ಮತ್ತೆ ಗೆಲುವಿಗೆ ಸಿದ್ಧತೆಯನ್ನು ನಡೆಸಬೇಕಾಗಿದೆ. ಮುಂಬರುವಂತಹ ದಿನಗಳಲ್ಲಿ ಗ್ಯಾರಂಟಿ ಕಾರ್ಡ್ ಅನುಷ್ಠಾನ ಆಗಲಿದೆ ಎಂದರು. ರಾಜ್ಯದಲ್ಲಿ ಅತಿ ಹೆಚ್ಚು ಹಕ್ಕುಪತ್ರ ನೀಡಿರುವ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಾಗಿದೆ. ಇಲ್ಲಿ ಜನಪರವಾದ ಕಾರ್ಯಕ್ರಮಗಳು ಬಹಳಷ್ಟು ನಡೆದಿವೆ. ಪಕ್ಷಕ್ಕಾಗಿ ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಚುನಾವಣೆಯಲ್ಲಿ ಬೇರೆ ಬೇರೆ ಹಂತಗಳಿದೆ. ಈಗ ಚುನಾವಣೆ ಅಂತೇಳಿ ಅಂದರೆ ಸ್ಪರ್ಧೆ ಮಾಡ್ತಕ್ಕಂಥ, ಓಟಿಗೆ ನಿಲ್ತಕ್ಕಂಥ, ಅದೇನೋ ಸ್ವಲ್ಪ ಓಟಿಗೆ ನಿಲ್ತಕ್ಕಂಥದ್ದಕ್ಕೆ ನಾನು ಆ ಚುನಾವಣೆ ರಾಜಕೀಯದಿಂದ ದೂರ, ಚುನಾವಣಾ ರಾಜಕೀಯ ದೇಶ ಅಂತ ಹೇಳಿದ್ರೆ ನಮ್ಮ ಕೆಲವು ಮಂದಿ, ನಾನು ಆ್ಯಕ್ಚುಲಿ ನನಗಿಂತ ಹಿರಿಯರೆಲ್ಲ ಇದ್ದಾರೆ. ಆದರೆ ಒಂದು ಸ್ವರ ಬಂತು, ನಮ್ಮ ಪಕ್ಷ ಅದು ಬೇರೆಯವರಿಂದ ಬಂದಿದೆ ಅಂತ ನಾನು ಹೇಳೋದಿಲ್ಲ. ನಾವು ಪಕ್ಷದವರು ಕೆಲವು ಕಡೆ ಹೇಳಲಿಕ್ಕೆ ಶುರು ಮಾಡಿದ್ರು. ನಾನು ಆಗಿದ್ದು 71 ವರ್ಷ ಆಯ್ತು. ನನಗಿಂತ ಮೋದಿಯವರು ನನಗಿಂತ ಜಾಸ್ತಿ ವಯಸ್ಸಿನವರು, ಹಾಗೆ ಹೇಳಬೇಕು ಅಂತಂದೆ. ಅದಕ್ಕೆ ನಾನು ಬೇರೆ ಪಕ್ಷದವ್ರನ್ನ ಹೇಳೋದಿಲ್ಲ. ನಮ್ಮಲ್ಲಿ ಕೆಲವು ಜನ ಅಪಸ್ವರ ಬಂತು, ಅದಕ್ಕಾಗಿ ನಾನು ತೀರ್ಮಾನ ಮಾಡಿದೆ. ಪಕ್ಷಕ್ಕೆ ಶಕ್ತಿ ಕೊಡುವಂಥ ಕೆಲಸದಲ್ಲಿ ನಾನು ಯಾವತ್ತೂ ಇರ್ತೇನೆ. ಪಕ್ಷಕ್ಕೆ ಶಕ್ತಿ ಕೊಡ್ತಕ್ಕಂಥ ಕೆಲಸದಲ್ಲಿ ನನ್ನ ನಿವೃತ್ತಿ ಇಲ್ಲ. ನಾನು ಖಂಡಿತವಾಗಿ ಸಕ್ರಿಯವಾಗಿ ಇರ್ತೀನಿ. ನಾನು ನನ್ನ ಕರ್ತವ್ಯದ ಭಾಗವನ್ನು ನಾನು ಖಂಡಿತ ಮಾಡ್ತೀನಿ. ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ನಿಷ್ಠಾವಂತಿಕೆ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿವರೆಗೆ ಮಾಡಿದ್ದೀನಿ, ಇನ್ನು ಮುಂದಕ್ಕೆ ಮಾಡ್ತೀನಿ. ಯಾವತ್ತೂ ಕೂಡ ನಾನು ಪಕ್ಷದ ಒಂದು ವಿಷಯದಲ್ಲಿ ತೀರ್ಮಾನದ ಬಗ್ಗೆ ಒಂದು ಶಬ್ದನೂ ಕೂಡ ನನ್ನ ಜೀವನದಲ್ಲಿ ಮಾತಾಡಲಿ. ಇಷ್ಟು ವರ್ಷ ರಾಜಕೀಯ ಆಯುಷ್ಯದಲ್ಲಿ, ನಾನು ರಾಜಕೀಯ ಬದುಕಿನಲ್ಲಿ ನನ್ನ ಪಕ್ಷದ ನಿರ್ಣಯದ ಬಗ್ಗೆ ನಾನು ಒಂದು ಸಣ್ಣ ಶಬ್ದವನ್ನು ಕೂಡ ನಾನು ಮಾತಾಡಲಿಲ್ಲ. ಇನ್ನು ಮುಂದಕ್ಕೂ ನಾನು ಅದರಲ್ಲಿ ಮಾತಾಡಲಿಲ್ಲ. ಪಕ್ಷ ನನಗೆ ದೊಡ್ಡದು. ಪಕ್ಷ ನನ್ನನ್ನು ಇಲ್ಲಿವರೆಗೆ ಬೆಳೆಸಿದೆ. ಪಕ್ಷದ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ನಾನು ನನ್ನ ಜೀವನ ಪರ್ಯಂತ ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪಕ್ಷ ನನಗೆ ಸುಪ್ರೀಂ. ಪಕ್ಷ ಏನು ಹೇಳ್ತದೆ, ಹೈಕಮಾಂಡ್ ಏನು ಹೇಳ್ತದೆ, ಪಕ್ಷ ಏನು ನಿರ್ಣಯ ಮಾಡ್ತದೆ, ಪಕ್ಷ ಏನು ತೀರ್ಮಾನ ಮಾಡ್ತದೆ, ಅದಕ್ಕೆ ನಾನು ಬದ್ಧನಾಗಿರ್ತೀನಿ.